ಪ್ರಧಾನಿ ನರೇಂದ್ರ ಮೋದಿ ಸ್ವಚ್ಛತಾ ಆಂದೋಲನ ಕರೆಕೊಟ್ಟ ಹಿನ್ನೆಲೆ ಉಡುಪಿ ನಾಗರಿಕ ಸಮಿತಿ ವತಿಯಿಂದ ಅಪೂರ್ಣ ಕಾಮಗಾರಿ ವಿರುದ್ಧ ಅಣಕು ಸ್ವಚ್ಛತೆ ನಡೆಯಿತು. ತುಕ್ಕು ಹಿಡಿದ ಕಬ್ಬಿಣದ ಸರಳುಗಳನ್ನು ಸ್ವಚ್ಛಗೊಳಿಸಿ ಬಣ್ಣ ಬಳಿದು ಅಣಕು ಕಾರ್ಯ ಮಾಡಿದ್ದು, ಕಳೆದ 5 ವರ್ಷದಿಂದ ಕಾಮಗಾರಿ ಸ್ಥಗಿತಗೊಂಡು ಕಬ್ಬಿಣದ ಸರಳುಗಳು ತುಕ್ಕು ಹಿಡಿಯುತ್ತಿದೆ. ನಗರದಲ್ಲಿ ಹಾದು ಹೋದ ರಾಜ್ಯ ಹೆದ್ದಾರಿ ರಾಷ್ಟ್ರೀಯ ಹೆದ್ದಾರಿಯಾದ ಬಳಿಕ ಕಾಮಗಾರಿ ಸ್ಥಗಿತಗೊಂಡಿದೆ. ರೈಲ್ವೆ ಓವರ್ ಬ್ರಿಡ್ಜ್ ಕಾಮಗಾರಿ ಸ್ಥಗಿತಗೊಂಡ ಪರಿಣಾಮ ಸಲಕರಣೆಗಳು ತುಕ್ಕು ಹಿಡಿದಿದೆ. ಇಂದ್ರಾಳಿ ರೈಲ್ವೆ ಸೇತುವೆ ಅಪೂರ್ಣ ಕಾಮಗಾರಿ ಅಪಘಾತಕ್ಕೆ ಕಾರಣವಾಗಿದ್ದು, ತಾಂತ್ರಿಕ ಕಾರಣವೊಡ್ಡಿ ಕಾಮಗಾರಿ ಮುಂದೂಡಲಾಗುತ್ತಿದೆ. ಈ ಹಿನ್ನೆಲೆ ಮನವಿ ಸಲ್ಲಿಸಿ ಬೇಸತ್ತ ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಒಳಕಾಡು ವಿಭಿನ್ನ ಅಣಕು ಕಾರ್ಯ ನಡೆಸಿ ಕೇಂದ್ರ ಸರ್ಕಾರ ಈ ಮಹತ್ವದ ದಿನವಾದರೂ ಈ ರೀತಿಯ ಅಣಕು ಸ್ವಚ್ಛತೆ ಗಮನಿಸಿ ಕಾಮಗಾರಿಗೆ ಚುರುಕು ಮುಟ್ಟಿಸಲು ಮನವಿ ಮಾಡಲಾಗಿದೆ. ಗಾಂಧಿ ಜಯಂತಿ ಪ್ರಯುಕ್ತ ದೇಶಾದ್ಯಂತ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾನ್ಯ ಪ್ರಧಾನಮಂತ್ರಿಯವರು ಹಮ್ಮಿಕೊಂಡಿದ್ದಾರೆ. ಆ ಪ್ರಯುಕ್ತ ನಾವು ಉಡುಪಿಯಲ್ಲಿಯೂ ಕೂಡ ಬೇರೆ ಬೇರೆ ಸಂಘಟನೆಗಳು ಬೇರೆ ಬೇರೆ ರೀತಿಯ ಒಂದು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ನಾವು ಈ ಬಾರಿ ಏನು ಮಾಡಿದ್ದೇವೆ ಅಂತ ಹೇಳಿದರೆ, ಈ ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವು ಇಂದ್ರಾಳಿ ರೈಲ್ವೆ ಬ್ರಿಡ್ಜ್, ಈ ಇಂದ್ರಾಳಿ ರೈಲ್ವೆ ಬ್ರಿಡ್ಜಿನಲ್ಲಿ 5 ವರ್ಷದಿಂದ ನಮ್ಮ ಈ ನೆನೆಗುದಿಗೆ ಬಿದ್ದಿದ್ದು, ಅದಕ್ಕೆ ಹಾಕುವಂಥದ್ದು ಏನು ಕಬ್ಬಿಣದ ಸರಳುಗಳಿವೆ ಅದು ತುಕ್ಕು ಹಿಡಿದವಾದಂತಹ ಪರಿಸ್ಥಿತಿಯಲ್ಲಿ ಉಂಟು. ಈ ಅಧಿಕಾರಿಯವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಜನರ ಕಣ್ಣಿಗೆ ಕಾಣುವ ಎಲ್ಲಿ ರೀತಿಯಲ್ಲಿ ಕಬ್ಬಿಣದ ಸರಳುಗಳಿವೆ ಅದಕ್ಕೆ ಒಂದು ಪೇಂಟನ್ನು ಹಾಕಿ ಹೋಗಿದ್ದಾರೆ. ಮೇಯ್ನ್ ಆಗುವಂಥ ಪಿಲ್ಲರಿಗೆ